ಬಿಜೆಪಿ ಸರ್ಕಾರ ಪಾಪದ ಕೂಸು. ಇದು ಅನೈತಿಕ ಸರ್ಕಾರ. ಇದರಲ್ಲಿ ಗೋವಿಂದ ಕಾರಜೋಳ ಪಾಪದ ಮಂತ್ರಿ ಎಂದು ಕಾಂಗ್ರೆಸ್ ಮುಖಂಡ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದರು. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರಜೋಳ ಅವರಿಗೆ ಈ ವಯಸ್ಸಿನಲ್ಲಿ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ಜಲಸಂಪನ್ಮೂಲ ಸಚಿವರಿಗೆ ಇದು ಶೋಭೆ ತರುವುದಿಲ್ಲ. 2013ರಿಂದ 2019ರವರೆಗೆ ಗೋವಿಂದ ಕಾರಜೋಳ ಅವರು ಮಾತನಾಡಿರುವ ಎಲ್ಲ ಮಾಹಿತಿ ನಮ್ಮ ಬಳಿ ಇದೆ. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಮಾತನಾಡಲು ಸಮಯ ಸಿಗಲಿಲ್ಲ. ಮುಂದೆ ಮಾತನಾಡುತ್ತೇನೆ ಎಂದು ಅವರು ಹೇಳಿದರು. ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರಾದಂತಹ ಶ್ರೀ ಗೋವಿಂದ ಕಾರಜೋಳ ಅವರು ಮೊನ್ನೆ 2 ದಿವಸ ಹಿಂದೆ ಬಾಗಲಕೋಟದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದು ಚಿಲ್ಲರೆಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುಕೆಪಿ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತ. ನಾನು ಸನ್ಮಾನ್ಯ ಕಾರಜೋಳ ಅವರಿಗೆ ಹೇಳಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿರುವಂತಹ ಬಿಜೆಪಿ ಸರ್ಕಾರ ಇದು ಒಂದು ಪಾಪದ ಕೂಸು, ಒಂದು ಅನೈತಿಕ ಸರ್ಕಾರ. ಇದು ಆ ಪಾಪದ ಅನೈತಿಕ ಸರ್ಕಾರದಲ್ಲಿ ನೀವು ಒಬ್ರು ಪಾಪದ ಮಂತ್ರಿ, ನೀರಾವರಿ ಮಂತ್ರಿ. ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡೋದು, ಬಾಯಿ ಚಪ್ಪಲದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡುವುದು ಗೋವಿಂದ ಕಾರಜೋಳ ಅವರ ವಯಸ್ಸಿಗೆ. ಮತ್ತು ಅವರೊಬ್ಬರು ಹಿರಿಯರು, ಅನುಭವಿ ರಾಜಕಾರಣಿಗಳು, ಶಾಸಕರು, ಜವಾಬ್ದಾರಿ ಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ತುಂಬಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ, ಈ ಸರ್ಕಾರ, ರಾಜ್ಯ ಸರ್ಕಾರ ಇದು ಒಂದು ಅನೈತಿಕ ಸರ್ಕಾರ, ಪಾಪದ ಕೂಸು. ಅದರಲ್ಲಿ ನೀವು ಸಚಿವರಾಗಿದ್ದು ಒಬ್ಬ ಪಾಪದ ಮಂತ್ರಿ, ನೀರಾವರಿ ಮಂತ್ರಿ. ಇದನ್ನು ಬಿಟ್ಟುಕೊಂಡು ನೀವು ಕಾಂಗ್ರೆಸ್ ಪಕ್ಷ, ಅದು ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರವರೆಗೆ ಹೋಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದಿವಸ 1964ರಲ್ಲಿ ಇವತ್ತು ಆಲ್ಮಟ್ಟಿ ಅಣೆಕಟ್ಟು ಮಾಡಿರ್ತಿದ್ರೆ ಇವತ್ತು ಎಂಬಿ ಪಾಟೀಲ್ ನೀರಾವರಿ ಆಗಿ ಕೆಲಸ ಮಾಡಿ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಗೋವಿಂದ ಕಾರಜೋಳ ಅವರು ನೀರಾವರಿ ಮಂತ್ರಿಯಾಗಿ ಪ್ರಶ್ನೆ ಮಾಡ್ತಿದ್ರು.